ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಮಜ್ಜಿ ಗ್ರಾಮ ಕಾಂಗ್ರೆಸ್ ಮುಖಂಡ ಡಿಕೆ ಹಂಸಾ ಸಹಿತ ಅವರ ಬೆಂಬಲಿಗರು ಹಾಗೂ ಜಗದೀಶ್ ಶೆಟ್ಟಿ ಮವಂತೂರು, ಚಂದ್ರರಾಜ್ ಪೂಜಾರಿ, ಮುಸ್ತಫಾ ಮುಲಾರಪಟ್ನ ಸೇರಿದಂತೆ ಇತರ ಬೆಂಬಲಿಗರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಸಿ ರೂಟ್ನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಸರಳ ಸಮಾರಂಭದಲ್ಲಿ ಇವರೆಲ್ಲರನ್ನ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರ ನೇತೃತ್ವದಲ್ಲಿ ಪಕ್ಷದ ಶಾಲು ಹಾಕಿ ಧ್ವಜ ನೀಡಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ್ ಅವರು, ಮುಂದಿನ ಹಂತದಲ್ಲಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ. ಎಂದು ಸುಳಿವನ್ನ ನೀಡಿದರು. ಕೇಂದ್ರದಿಂದ ತೊಡಗಿ ಗ್ರಾಮ ಪಂಚಾಯತ್ ಹಂತದವರೆಗೂ ಬಿಜೆಪಿ ಪರವಾದ ಒಲವು ವ್ಯಕ್ತವಾಗಿದ್ದು, ರಾಷ್ಟ್ರೀಯ ಚಿಂತನೆಗಳ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಬರುವ ಎಲ್ಲರಿಗೂ ಪಕ್ಷಕ್ಕೆ ಸ್ವಾಗತವಿದೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ನೂರಾರು ಪಕ್ಷಗಳಲ್ಲಿ ಒಂದು ಪಕ್ಷವಾಗಿ 18 ಕೋಟಿ ಸದಸ್ಯರು. ಇವತ್ತು ನೀವೆಲ್ಲ 18 ಕೋಟಿ ಸದಸ್ಯರ ಕುಟುಂಬದಲ್ಲಿ ನೀವೆಲ್ಲ ಒಂದು ಕುಟುಂಬಸ್ಥರಾಗಿ ಸೇರಿಕೊಂಡ್ರೆ ಸದಸ್ಯರಾಗಿ ಅತ್ಯಂತ ಬಲಿಷ್ಠ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊಂದಿದೆ. ಅಂತ ಪಕ್ಷದಲ್ಲಿ ಬರ್ತಾ ಇದ್ದವರು ಎಲ್ಲರಿಗೂ ನಾವು ಬಹಳಷ್ಟು ಸ್ವಾಗತವನ್ನು ಕೋರಿಕೊಂಡು, ಯಾವುದೇ ತೊಂದರೆ ಇಲ್ಲ, ನಮ್ಮವರಂತ ಬಂದವರು ಅವರು ಇವರಂತ ಯಾವುದೇ ಭೇದ ಭಾವ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮೇಲೆ ನಿಮಗೆ ಅದರ ಅನುಭವ ಆಗ್ತದೆ. ಭಾರತೀಯ ಜನತಾ ಪಕ್ಷ ಯಾವುದು ಇಲ್ಲ, ಜಾತ್ಯತೀತರು ಯಾರು, ಎಲ್ಲ ಕೆಲಸಗಳು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮೇಲೆ ಖಂಡಿತವಾದರೆ ನಾವು ರಾಷ್ಟ್ರೀಯ ಚಿಂತನೆಯನ್ನು ಇಟ್ಟು ಕೆಲಸ ಮಾಡುವುದು. ರಾಷ್ಟ್ರದ ಹಿತ ಚಿಂತನೆ, ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮ ಅಥವಾ ಯಾವುದೇ ಒಂದು ಪಂಗಡ ಪಕ್ಷಗಳಿಗೆ ಸೀಮಿತವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಈ ದೇಶದ ಹಿತಕ್ಕಾಗಿ ಕಳೆದ 6 ವರ್ಷಗಳಿಂದ ಮೇಲ್ಪಟ್ಟು ಭಾರತೀಯ ಜನತಾ ಪಕ್ಷದ ನಮ್ಮ ದೇಶದ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಅತ್ಯಂತ ಒಂದು ಬಲಿಷ್ಠ ನಾಯಕರಾಗಿ ತಳಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಭವಿಷ್ಯದ ನಾಯಕರಾಗಿ ರೂಪಿಸುವ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ಬಿಜೆಪಿ ಸನ್ನದ್ಧವಾಗಿದೆ ಎಂದು ಸಭಾಧ್ಯಕ್ಷತೆ ವಹಿಸಿದ ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಇತರ ಪಕ್ಷಗಳಿಂದ ಬರುವಂತಹ ಕಾರ್ಯಕರ್ತರ ಸೇರಿಸುವಂಥದ್ದು ಕಾರ್ಯಕ್ರಮ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಒಂದು ಗ್ರಾಮ ಪಂಚಾಯತ್ ನಿಲ್ಲಬೇಕು ಎಂಬ ಒಂದು ಸಂಕಲ್ಪವನ್ನು ಮಾಡಿದೆ. ಈ ರೀತಿಯ ಈ ವ್ಯವಸ್ಥೆ ಇಡೀ ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಚುನಾವಣೆಗೆ ಒಳ್ಳೆಯ ರೀತಿಯ ಪೂರ್ವ ತಯಾರಿಯನ್ನು ಮಾಡಿ ಈಗಾಗಲೇ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆಲ್ಲ ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಹಲವರು ಕಾಂಗ್ರೆಸ್ನಿಂದ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸೇರ್ಪಡೆಗೊಳ್ತಾರೆ. ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಕ್ಷ. ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ನಾಯಕತ್ವವನ್ನು ಕೊಡುವ ಒಂದು ದಿಶೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆ ಕಾರ್ಯಕರ್ತರನ್ನು ಮುಂಚೂಣಿಯಲ್ಲಿ ತರಬೇಕು. ಅವರಿಗೆ ಒಂದು ಈ ಚುನಾವಣೆಯಲ್ಲಿ ಅವಕಾಶ ಕೊಡಿಸಬೇಕು. ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ನಾಯಕರ ವೈಫಲ್ಯತೆಯಿಂದ ಬೇಸತ್ತು ದೇಶದ ಬಗ್ಗೆ ಚಿಂತಿಸುವವರು ಇಂದು ಬಿಜೆಪಿಗೆ ಸೇರ್ಪಡೆಯಾಗಲು ತುದಿಗಾಲಲ್ಲಿ ನಿಂತಿದ್ದು, ಅವರೆಲ್ಲರ ಪೂರ್ವಾಪರ ಸ್ಕ್ರೀನಿಂಗ್ ಮಾಡಿದ ಬಳಿಕ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನಿರ್ದೇಶನದಂತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗುತ್ತಿದೆ. ಇದೀಗ ಮೊದಲ ಹಂತದಲ್ಲಿ ಡಿಕೆ ಹಂಸಾ ಮತ್ತಿತರನ್ನ ಸೇರಿಸಿಕೊಳ್ಳಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರುವವರಿದ್ದಾರೆ ಎಂದು ರಾಜ್ಯ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಹೇಳಿದರು. ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡತಕ್ಕಂಥ ಭಾರತವನ್ನ ವಿಶ್ವಗುರುವಾಗಿ ಕಟ್ಟಬೇಕನ್ನುವಂಥ ಪ್ರಧಾನಿಯವರ ಕನಸನ್ನ ಪೂರೈಸೋಸ್ಕರ ಇವತ್ತು ಕಾಂಗ್ರೆಸ್ನ ಅದೆಷ್ಟೋ ಜನ ಭಾರತದ ಬಗ್ಗೆ ಪ್ರೇಮವುಳ್ಳವರು, ಈ ದೇಶದ ಬಗ್ಗೆ ಪ್ರೀತಿ ಉಳ್ಳವರು ಇವತ್ತು ಬಿಜೆಪಿ ಬರ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳ್ಳೆಯ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇವತ್ತು ಬಿಜೆಪಿ ಒಂದು ದೇಶದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಆದರೆ ಕಾಂಗ್ರೆಸ್ನಲ್ಲಿ ಒಂದು ಕುಟುಂಬಕ್ಕೋಸ್ಕರ ಕಾರ್ಯಕರ್ತರು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕುಟುಂಬವನ್ನ ಪೋಷಿಸೋದಕ್ಕೋಸ್ಕರ ನಮ್ಮ ಬದುಕನ್ನು ಯಾಕೆ ವ್ಯಯ ಮಾಡಬೇಕು, ದೇಶಕ್ಕೋಸ್ಕರ ಕೆಲಸ ಮಾಡದಂಥ ಪಕ್ಷದ ಜೊತೆಲಿ ಇರೋಣ ಅನ್ನುವಂತಹ ಮನೋಭಾವದಿಂದ ಇವತ್ತು ಕಾಂಗ್ರೆಸ್ನ ಅದೆಷ್ಟೋ ಕಾರ್ಯಕರ್ತರು ಇವತ್ತು ಬಿಜೆಪಿ ಅಂತ ಬರ್ತಾ ಇದ್ದಾರೆ. ಇದು ಮೊದಲ ಕಂತಿನ ಇವತ್ತಿನ ಸೇರ್ಪಡೆ. ಇನ್ನು ಹಲವಾರು ಗ್ರಾಮದಿಂದ ಸೇರುವಂಥವ್ರು ಈಗಾಗಲೇ ನಾವು ನಮ್ಮಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಸ್ಕ್ರೀನಿಂಗ್ ಮಾಡಬೇಕಾಗುತ್ತದೆ.
ಮತ್ತೆ ಸ್ವಲ್ಪ ಅವರನ್ನು ಕರೆಕ್ಟ್ ಆಗಿ ಒಂದು ನಾಳೆ ಆ ಕಡೆ ಈ ಕಡೆ ಹೋಗೋದಾಗಬಾರದು. 100ಕ್ಕೆ 100 ಅವರು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳನ್ನು ಒಪ್ಪತಕ್ಕಂಥ ಮಾನಸಿಕತೆ ಸಿದ್ಧತೆ ಇರ್ತಕ್ಕಂಥ ಮಾತ್ರ ನಾವು ಇವತ್ತು ಬರಮಾಡಿಕೊಳ್ತೇವೆ. ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರಾದ ರೊನಾಲ್ಡ್ ಡಿಸೋಜಾ, ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡೊಂಬಯ್ಯ ಅರಳ, ಕಾರ್ಯದರ್ಶಿಗಳಾದ ರಮಾನಾಥ್ ರಾಯ್, ಸೀತಾರಾಮ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.